ಸಾಲಿನ ಪಶ್ಚಿಮ ವಲಯ ಮಟ್ಟದ ಗೃಹರಕ್ಷಕರ ವಾರ್ಷಿಕ ಕ್ರೀಡಾಕೂಟದಲ್ಲಿ ನಾವುಗಳು ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ಕ್ರೀಡೆಯ ಉನ್ನತಿ ಹಾಗೂ ಜಿಲ್ಲೆಯ ಗೌರವ ಹಿರಿಮೆಯನ್ನು ಕಾಪಾಡುವುದಾಗಿ ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್. ಹರಿಸಾಚಾರ್ ಬನ್ನಿ ಮೇಡಮ್ ಬನ್ನಿ ನಮಗೆ ಜನ ಕಾಣಬೇಕು. ಒಂದು ಮಿನಿಟ್ ಬಿಡಿ. ಒಂದು ಮಿನಿಟ್ ವಲಯ ವೃತ್ತಿಪರ ಕ್ರೀಡಾಕೂಟ 2018 ಅಂದರೆ 4 ಡಿಸ್ಟಿಕ್ ಉಡುಪಿ ಮತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು. ಸೊ ಈಗ ಈ ದಿನ ಜಸ್ಟ್ ಈಗ ಒಂದು 2 ನಿಮಿಷದ ಹಿಂದೆ ಈ ಕ್ರೀಡಾಕೂಟವನ್ನು ನಾನೀಗ ಉದ್ಘಾಟನೆ ಮಾಡಿರುತ್ತೇನೆ. ಸೊ ನನ್ನನ್ನು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬರಬೇಕು ಅಂತ ಕಮಾಂಡೆಂಟು ಮುರಳಿ ಅವತ್ತು 93 ಐ ಜಾಯಿಂಡ್ ಆಸ್ ಎ ಫೈರ್ ಸ್ಟೇಷನ್ ಆಫೀಸರ್. ಆಗ ಬಿಫೋರ್ ದಟ್ ನಾನು ಫುಟ್ಬಾಲು ಮತ್ತು ಸ್ವಿಮ್ಮಿಂಗು ಅಥ್ಲೀಟ್. ನನ್ನ ಈವೆಂಟು ಶಾರ್ಟ್ ಪುಟ್ ಮತ್ತು ಡಿಸ್ಕಸ್ ಥ್ರೋ. ನಾನು ಕಾಲೇಜ್ ಹಂತದಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ರೆಗ್ಯುಲರ್ ನಾನು ಫುಟ್ಬಾಲ್ ಆಡ್ತಾ ಇದ್ದೆ. ಆ ಒಂದು ಸ್ಪೋರ್ಟ್ಸು ನನ್ನನ್ನು ಫೈರ್ ಆಫೀಸರ್ ಅಪಾಯಿಂಟ್ ಆಗುವಾಗ ಭಾಳ ಸಹಾಯ ಆಯಿತು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಯೂನಿಫಾರ್ಮ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್, ಹೋಮ್ ಗಾರ್ಡ್, ಸಿವಿಲ್ ಡಿಫೆನ್ಸ್ ಮತ್ತು ಫೈರ್ ಸರ್ವಿಸ್, ಯಾವುದೇ ಒಂದು ಡಿಫೆನ್ಸ್ ಆಗಲಿ, ಅಲ್ಲಿ ಒಂದು ಸ್ಪೋರ್ಟ್ಸ್ ಈವೆಂಟ್ ಇದ್ದೇ ಇರುತ್ತೆ. ಅದರಲ್ಲೂ ಟ್ರ್ಯಾಕ್ ಮತ್ತು ಫೀಲ್ಡ್ ಇವೆಂಟ್. ಟ್ರ್ಯಾಕ್ ಅಂತ ಹೇಳಿದ್ರೆ 100 ರಿಲೇ ಮತ್ತು 800, 1500. ಫೀಲ್ಡ್ ಇವೆಂಟ್ ಅಂದರೆ ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ. ಈ ಥರ ಒಂದು 5 ಇವೆಂಟ್ ಇರ್ತದೆ. ಆ ಇವೆಂಟಲ್ಲಿ ನಾವು ಮಿನಿಮಮ್ 3 ಕ್ವಾಲಿಫೈ ಆಗಬೇಕಾಗ್ತದೆ. ಸೊ ಆ ಥರ ನಾವು ಕ್ವಾಲಿಫೈ ಆಗಬೇಕಂದ್ರೆ ಬೇಸಿಕಲಿ ನಾವು ಸ್ಪೋರ್ಟ್ಸ್ ಇದ್ದರೆ ಮಾತ್ರ ಸಾಧ್ಯ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 1600 4 ರೌಂಡ್ ಓಡೋಂಥ 400 × 4 ಅದು ಪಾಸ್ ಆದರೆ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಆಗಿ ಸಾಧ್ಯ. ಸೊ ಹಾಗಾಗಿ ಪ್ರತಿಯೊಬ್ಬರು ಅಪಾಯಿಂಟ್ ಮಾಡೋಕ್ಕಿಂತ ಮುಂಚೆನೇ ನಾವು ಬೇಸಿಕ್ಕಾಗಿ ಸ್ಪೋರ್ಟ್ಸ್ ಇದ್ದರೆ ಮಾತ್ರ ನಾವು ಇಲಾಖೆಯಲ್ಲಿ ಒಂದು ಬೇಗ ಅಪಾಯಿಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ವಿತೌಟ್ ಸ್ಪೋರ್ಟ್ಸ್ ಭಾಳ ಕಷ್ಟ ಆಗ್ತದೆ. ಕೆಲವು ಸೆಲೆಕ್ಷನ್ನೇ ಆಗಲ್ಲ. ನೀವು ಎಷ್ಟೇ ಬುದ್ಧಿವಂತಿದ್ದು ರೈಟಿಂಗಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗ್ಬೋದು. ಬಟ್ ಫಿಸಿಕಲ್ 100 ಮೀಟರು, ಶಾರ್ಟ್ ಪಿಟ್ಟು, 800 ಮೀಟರ್ಸ್ ಅಲ್ಲಿ ಮಿನಿಮಮ್ 3 ಕ್ವಾಲಿಫಿಕೇಷನ್ ಆಗಲೇಬೇಕಾಯ್ತು ಕ್ವಾಲಿಫೈ. ಹಾಗಾಗಿ ಸ್ಪೋರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ನಾವು ಇಲಾಖೆಗೆ ಸೇರಿದ ಮೇಲೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಬಿಡಪ್ಪ ನನಗೆ ಅಪಾಯಿಂಟ್ ಆಯ್ತಲ್ಲ ಅಂತ. ಬಟ್ ನಮಗೆ ಸಾಕಷ್ಟು ಅಪರ್ಚುನಿಟೀಸ್ ಇದೆ. ಪ್ರತಿ ವರ್ಷ ನಾವು ಇಲಾಖೆಯ ಕ್ರೀಡಾಕೂಟ ನಡೆಯುತ್ತೆ, ಅದರಲ್ಲಿ ನಾವು ಕಾಂಪೀಟ್ ಮಾಡ್ಬೋದು. ಎರಡನೇದು ಸರ್ಕಾರಿ ಕ್ರೀಡಾಕೂಟ ಆಗುತ್ತೆ, ಪ್ರತಿ ವರ್ಷ ಸರ್ಕಾರಿ ಕ್ರೀಡಾಕೂಟ ಆಗುತ್ತೆ, ಅದರಲ್ಲಿ ಕಾಂಪೀಟ್ ಮಾಡ್ಬೋದು. ದಸರಾ ಸ್ಪೋರ್ಟ್ಸ್ ಮೀಟ್ ಆಗುತ್ತೆ, ಅದರಲ್ಲಿ ಕಾಂಪೀಟ್ ಮಾಡ್ಬೋದು. ಮತ್ತು ಓಪನ್ ಸ್ಟೇಟ್, ನೀವು ಭಾಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದರೆ ಓಪನ್ ಸ್ಟೇಟಲ್ಲೂ ನೀವು ಕಾಂಪೀಟ್ ಮಾಡ್ಬೋದು. ಅಂದರೆ ಮೆನ್ ಮತ್ತು ವುಮನ್ ಸೆಕ್ಷನಲ್ಲಿ ಕಾಂಪೀಟ್ ಆಗುತ್ತೆ. ಮತ್ತು ಸರ್ ನನಗೆ ವಯಸ್ಸಾಗಿದೆ, 40 ವರ್ಷ ಆಗಿದೆ, 45 ವರ್ಷ ಆಗಿದೆ, 50 ವರ್ಷ ಆಗಿದೆ, ನಾನು ಆ ಇದರಲ್ಲಿ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂದರೆ ಸೊ ತಮಗೋಸ್ಕರನೂ ಆ ಏಜ್ ಆಗಿರೋರಿಗೆ ವೆಟರನ್ಸ್ ಮೀಟ್, ಹಿರಿಯರ ಕ್ರೀಡಾಕೂಟ ಅಂತ ಆಗುತ್ತೆ ಪ್ರತಿ ವರ್ಷ, ಅದರಲ್ಲೂ ನಾವು ಕಾಂಪೀಟ್ ಮಾಡ್ಬೋದು. ಸೊ ಸಾಕಷ್ಟು ನಮಗೆ ಅವಕಾಶನ ಸರ್ಕಾರ ವತಿಯಿಂದ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಕಾಂಪೀಟ್ ಮಾಡ್ಬೋದು. ನಾವು ಸ್ಪೋರ್ಟ್ಸಲ್ಲಿ ಕಾಂಪೀಟ್ ಮಾಡೋದೇ ದೊಡ್ಡ ವಿಷಯ. ಫಸ್ಟು ಪಾರ್ಟಿಸಿಪೇಟ್ ಮಾಡಬೇಕು. ಗೆಲುವು ಸೋಲು ಇದ್ದೇ ಇರುತ್ತೆ. ಸೋಲು ಆದರೆ ನೆಕ್ಸ್ಟ್ ಇಯರ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮತ್ತು ಪ್ರತಿಯೊಂದು ಎಕ್ಸ್ಪೆಕ್ಟ್ ಮಾಡಬಾರ್ದು, ನಮ್ಮ ಇಲಾಖೆಯಿಂದ ನಮ್ಗೆ ಏನು ಎನ್ಕರೇಜ್ ಮಾಡ್ತಾ ಇಲ್ಲ. ನೀವು ಮುಂದೆ ಬರಬೇಕು. ನೀವು ಮುಂದೆ ಬಂದರೆ ಮಾತ್ರ ಇಲಾಖೆ ಅಧಿಕಾರಿಗಳು ನಿಮ್ಮನ್ನು ಎನ್ಕರೇಜ್ ಮಾಡ್ತಾರೆ. ಎಕ್ಸಾಂಪಲ್, ನಮ್ಮಲ್ಲಿ ಅಶ್ವಿನ್ ಅಂತ ಒಬ್ಬ ಫೈರ್ಮ್ಯಾನ್ ಉಡುಪಿಯಲ್ಲಿದ್ದಾರೆ. ಇನ್ನು ಕುಮಟಾದಲ್ಲಿ ಒಬ್ಬರು ಮಡಿವಾಳ ಅಂತ ಒಬ್ಬರು ಫೈರ್ಮ್ಯಾನ್ ಇದ್ದಾರೆ. ಒಬ್ಬ 100 ಮೀಟರ್ ಓಡ್ತಾರೆ, ಒಬ್ಬ ಬೆಸ್ಟ್ ಫಿಸಿಕ್ ಮತ್ತು ಪವರ್ ಲಿಫ್ಟರ್. ನೋಡಿ, ಈ ಸರಿ ಅವರು ಸ್ವತಃದಿಂದ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಅವರು ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಸೌತ್ ಕೊರಿಯಾಗೆ ಹೋಗಿ ಅಲ್ಲಿ ಅವರು ಮೆಡಲ್ ತಗೊಂಡಿದ್ದಾರೆ.
ಇಬ್ಬರು ಮೆಡಲ್ ತೊಗೊಂಡಿದ್ದಾರೆ. ನೋಡಿ ಅವ್ರ ಅಚೀವ್ಮೆಂಟ್ ಎಷ್ಟು, ಅವ್ರ ಸ್ವಂತ ಇಂಟ್ರೆಸ್ಟ್ ತೊಗೊಂಡಿದ್ದಕ್ಕೆ ಇಲಾಖೆ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಅವ್ರಿಗೆ ಕಲ್ಸ್ಕೊಟ್ರು ಫಾರಿನ್ಗೆ ಹೋಗಿ ಅವ್ರು ಅಚೀವ್ ಮಾಡ್ಕೊಂಡು ಬಂದರು. ನಾಳೆ ಅವ್ರಿಗೆ ನಮ್ಮ ಹೋಮ್ ಗಾರ್ಡ್ ಸ್ಪೋರ್ಟ್ಸ್ ಮೀಟಲ್ಲಿ ನಾಳೆ 9:10 ನಡೆಯುವ ಸ್ಟೇಟ್ ಹೋಮ್ ಗಾರ್ಡ್ ಫೈರ್ ಸರ್ವಿಸ್ ಸಿವಿಲ್ ಡಿಫೆನ್ಸ್ ಮೀಟಲ್ಲಿ ಅವ್ರನ್ನ ಆನರ್ ಮಾಡೋಕ್ಕೂ ಒಪ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ಪ್ರೆಸಿಡೆಂಟ್ ಮೆಡಲ್ಗೆ ರೆಕಮೆಂಡ್ ಮಾಡಿದ್ದಾರೆ. ನೋಡಿ ಎಷ್ಟು ಹೆಲ್ಪ್ ಆಗ್ತಾರೆ. ಹಾಗಾಗಿ ನೀವು ಮುಂದೆ ಬರಬೇಕು, ಅವಾಗ ಎನ್ಕರೇಜ್ ಮಾಡ್ತಾರೆ. ಮತ್ತು ಟೀಮ್ ವರ್ಕ್, ಈಗ ರಿಲೇ ನೋಡಿ, ರಿಲೇಲಿ 4 ಜನ ಓಡಿದ್ರೆ ಮಾತ್ರ ರಿಲೇಲಿ ಪ್ಲೇಸ್ ಮಾಡೋಕ್ಕೆ ಸಾಧ್ಯ, ಒಬ್ಬ ಓಡಲಿಲ್ಲ ಅಂದ್ರೂ ಆಗಲ್ಲ. ಹಾಗೆ ಟೀಮ್ ವರ್ಕ್. ಸೊ ಯಾವುದೇ ಒಂದು ನಾವು ಡಿಸಾಸ್ಟರ್ ಆದಾಗ ಫೈರ್ ಸರ್ವಿಸ್, ಹೋಮ್ ಗಾರ್ಡ್, ಸಿವಿಲ್ ಡಿಫೆನ್ಸ್ ಎಲ್ಲ ಸೇರಿ ನಾವು ಒಂದು ಟೀಮಾಗಿ ಕೆಲಸ ಮಾಡ್ತೀವಿ, ಅವಾಗಲೇ ಅದು ಡಿಸಾಸ್ಟರ್ನ ಬೇಗ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಟೀಮಾಗಿ ಕೆಲಸ ಮಾಡಬೇಕು. ಅದನ್ನು ಟೀಮಾಗಿ ಕೆಲಸ ಮಾಡೋದು ನಮಗೆ ಕಲ್ತದೆ ಸ್ಪೋರ್ಟ್ಸಿಂದ, ಅಥವಾ ಡಿಸಿಪ್ಲಿನ್ ಏನು ನಮಗೆ ಸ್ಕ್ವಾಡಲ್ಲಿ ಟೀಚ್ ಇದೆ ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಹಾಗೆ ಈ ಕ್ರೀಡಾ ಮನೋಭಾವ ಬರೋದು ನಮಗೆ ಕ್ರೀಡೆಯಿಂದ. ಸೊ ಹಾಗಾಗಿ ನಾವು ಯಾವುದೇ ಒಂದು ಟೀಮಾಗಿ ಕೆಲಸ ಮಾಡಿದ್ರೆ ಮಾತ್ರ ಅಚೀವ್ ಮಾಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ತಮಗೆ ನಾನು ಏನು ಕಿವಿ ಮಾತು ಹೇಳ್ತೀನಿ ಅಂದರೆ, ಈ ಒಂದು 3 ಡೇಸ್ ಏನು ನಿಮ್ಮ ಪಕ್ಷೀಯ ವಲಯ ಮಟ್ಟದ ಸ್ಪೋರ್ಟ್ಸ್ ಇದೆ, ಅದರಲ್ಲಿ ತಾವು ಕಾಂಪೀಟ್ ಮಾಡ್ತಾ ಇದ್ದೀರಾ. ಪ್ಲೇಸ್ ತೊಗೊಳ್ಳೋದು ಸೋಲೋದು ಇದೇ ಇರುತ್ತೆ. ಯಾರು ಸೋಲ್ತೀರಾ ನೆಕ್ಸ್ಟ್ ಇಯರ್ಗೆ ನೀವು ಅಚೀವ್ಮೆಂಟ್ ಮಾಡಿ. ಇಂಡಿವಿಜುವಲ್ ನಾನು ಚಾಲೆಂಜ್ ತೊಗೋಬೇಕು, ನಾನು ಈ ವರ್ಷ ಪ್ರಾಕ್ಟೀಸ್ ಮಾಡ್ತೀನಿ, ನೆಕ್ಸ್ಟ್ ಇಯರ್ ಅಚೀವ್ಮೆಂಟ್ ಮಾಡ್ತೀನಿ ಅಂತ. ಖಂಡಿತ ಸಾಧ್ಯ ಇದೆ. ನೀವು ಈ ವರ್ಷ ಸ್ಟೇಟ್ ಮೀಟಲ್ಲಿ ಯಾವ್ಯಾವ ಈವೆಂಟಲ್ಲಿ ಏನು ಟೈಮಿಂಗ್ಸ್ ಓಡಿದ್ದಾರೆ. ಈಗ 100 ಮೀಟರ್ ನಮ್ಮಲ್ಲಿ ಮ್ಯಾಕ್ಸಿಮಮ್ 11 ಸೆಕೆಂಡ್ ಓಡ್ತಾರೆ, ಶಾರ್ಟ್ ಪುಟ್ 11 ಮೀಟರ್ ಥ್ರೋ ಮಾಡ್ತಾರೆ, ಲಾಂಗ್ ಜಂಪ್ 5.5 6 ಮೀಟ್ರು ಡಿಸ್ಟೆನ್ಸ್ ಮಾಡ್ತಾರೆ. ಅದನ್ನು ನೀವು ನೋಟ್ ಮಾಡ್ಕೋಬೇಕು. ಅದು ನೋಟ್ ಮಾಡಿಕೊಂಡು ನೀವು ವಾಪಸ್ ಬಂದ ಮೇಲೆ ಮುಂದಿನ ವರ್ಷ 2019 ಡಿಸೆಂಬರ್ 20 ಜನವರಿಗೆ ನಾನು ಅಚೀವ್ಮೆಂಟ್ ಮಾಡ್ತೀನಿ ಅಂತ ಈಗಲೇ ನೀವು 1 ಇಯರ್ದು ನೀವು ಪ್ಲಾನ್ ಮಾಡಿಕೊಂಡ್ರೆ ಖಂಡಿತ ನೀವು ಅಚೀವ್ಮೆಂಟ್ ಮಾಡ್ತೀರಾ. 50 ಮಂದಿ ಗೃಹ ರಕ್ಷಕರು ಮತ್ತು ಗೃಹ ರಕ್ಷಕಿಯರು ಇವತ್ತು ಮತ್ತು ನಾಳೆ ಕ್ರೀಡಾ ಸ್ಫೂರ್ತಿಯಿಂದ ಆಟ ಆಡಿ ಆಟೋಟಗಳಲ್ಲಿ ಪಾಲ್ಗೊಂಡು 8, 9, 10ಕ್ಕೆ ನಮ್ಮ ರಾಜ್ಯದ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಏನು ಕ್ರೀಡಾಕೂಟ ನಡೀಲಿಕ್ಕಿದೆ, ಅದಕ್ಕೆ ಪೂರ್ವ ತಯಾರಿ ನಡೆಸಿ ಗೆದ್ದು ಅಲ್ಲಿ ಸಹ ನಮ್ಮ ಜಿಲ್ಲೆಯ ಮತ್ತು ನಮ್ಮ ಝೋನಿನ ಘನತೆಯನ್ನು ಎತ್ತಿ ಹಿಡೀರಿ ಅಂತ ನಾನು ಹೇಳ್ತೇನೆ. ಕ್ರೀಡೆ ಅನ್ನೋದು ನಮ್ಮ ದೈಹಿಕ ಆರೋಗ್ಯಕ್ಕೆ ಮತ್ತೆ ಮಾನಸಿಕ ಆರೋಗ್ಯಕ್ಕೆ ಪೂರಕ. ಅದು ನಿಮಗೆಲ್ಲ ಗೊತ್ತಿದೆ. ನಾವು ಹೋಮ್ ಗಾರ್ಡ್ಸ್ 24 ಗಂಟೆ ದಿನದಲ್ಲಿ 12 ಗಂಟೆ ನಿರಂತರವಾಗಿ ಡ್ಯೂಟಿ ಮಾಡಬೇಕಾಗತ್ತೆ. 8 ರಿಂದ 12 ಗಂಟೆ ಮಾಡ್ತಾ ಇರ್ತೀವಿ. ದೈಹಿಕ ಪೊಲೀಸರಿಗೆ ನಾವು ಪೂರಕವಾಗಿ ಕೆಲಸ ಮಾಡುವಾಗ ದೈಹಿಕ ಆರೋಗ್ಯ ನಮಗೆ ಬಹಳ ಇಂಪಾರ್ಟೆಂಟ್. ಬಿಸಿಲಲ್ಲಿ ನಿಂತ್ಕೊಂಡು ಮಳೆ ಬರುವಾಗ ಕೆಲಸ ಮಾಡುವಾಗ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿಲ್ಲ, ನಮ್ಮ ಮಾನಸಿಕ ಆರೋಗ್ಯನೂ ಚೆನ್ನಾಗಿಲ್ಲ ಅಂತ ಹೇಳಿ ಆದರೆ ನಮ್ಮ ಕೆಲಸದಲ್ಲಿ ಅದು ಪರಿಣಾಮ ಬೀರುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ನಮ್ಮ ಇಲಾಖೆ ಹೇಗೆ ಪೊಲೀಸ್ ಇಲಾಖೆ ಅಥವಾ ಅಗ್ನಿಶಾಮಕ ಇಲಾಖೆ ಏನು ಕ್ರೀಡಾಕೂಟ ನಡೆಸುತ್ತದೆ, ಅದೇ ರೀತಿ ನಮ್ಮ ಇಲಾಖೆಯಲ್ಲೂ ಸಹ ಜಿಲ್ಲಾ ಮಟ್ಟದ್ದು, ಝೋನಲ್ ಲೆವೆಲ್ ಮತ್ತು ರಾಜ್ಯ ಮಟ್ಟದ್ದು ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳನ್ನು ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಆಯೋಜಿಸ್ತಾ ಇರ್ತದೆ. ಇವತ್ತಿನ ಈ ಕ್ರೀಡಾಕೂಟ ನಿಮ್ಮೆಲ್ಲರ ದೈಹಿಕ ಆರೋಗ್ಯವನ್ನ, ಮಾನಸಿಕ ಆರೋಗ್ಯವನ್ನ, ಮಾನಸಿಕ ಒತ್ತಡವನ್ನು ನಿಭಾಯಿಸಲಿಕ್ಕೆ ಪೂರಕವಾಗಲಿ ಅಂತ ನಾನು ಹೃದಯಾಂತರಾಳದಿಂದ ಆಶಿಸ್ತೇನೆ. ಇನ್ನೊಂದು ವಿಚಾರ, ನಾವೆಲ್ಲ ಹೋಮ್ ಗಾರ್ಡ್ಸ್ ಅಂದ್ರೆ ಬೇರೆ ಬೇರೆ ಸ್ತರದ ಜನರು ನಮ್ಮಲ್ಲಿದ್ದೇವೆ. ಇದು ಬರೀ ಒಬ್ಬರು ಒಂದೇ ವೃತ್ತಿಯ ಹೋಮ್ ಗಾರ್ಡ್ಸ್ ನಾವಲ್ಲ. ಅಂದ್ರೆ ನಮ್ಮಲ್ಲಿ ವಕೀಲರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ಇಲಾಖೆಯಲ್ಲಿ ಕೂಲಿ ಕೆಲಸದವರಿದ್ದಾರೆ, ಪ್ಲಂಬರ್ಸ್ ಇದ್ದಾರೆ, ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ. ನಾವೆಲ್ಲ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಸ್ತರದ ವ್ಯಕ್ತಿಗಳು ಒಂದು ಒಕ್ಕೂಟದಲ್ಲಿ, ಗೃಹ ರಕ್ಷಕ ದಳ ಅಂತ ಹೇಳುವ ಒಂದು ಒಕ್ಕೂಟದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು, ನಿಷ್ಕಾಮ ಸೇವೆ ಸಲ್ಲಿಸುವಂಥದ್ದು. ಹೀಗೆ ಸಮಾಜದ ಬೇರೆ ಬೇರೆ ಜನರ ಸ್ತರದ ಜನರು ನಾವೆಲ್ಲ ಒಟ್ಟು ಸೇರಿ ನಮ್ಮನ್ನು ಅರಿಯುವ ಪ್ರಯತ್ನ ಮಾಡಬೇಕು. ಈಗ ತಾನೇ ಸರ್ ಹೇಳಿದ್ರು, ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ಆಟದಲ್ಲಿ ಭಾಗವಹಿಸೋದು ಇಂಪಾರ್ಟೆಂಟ್. ಹೀಗೆ ನಾವು ಇನ್ನೊಬ್ಬರನ್ನ ಅರಿತುಕೊಳ್ಳಿಕ್ಕೆ ಈ ರೀತಿಯ ಕ್ರೀಡಾಕೂಟಗಳು, ನಾವು ನಮ್ಮ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗಿ ಅವ್ರ ಜೊತೆ ಬದುಕಿನ ಪಾಠವನ್ನು ನಾವು ಕಲಿಯುವಂತಹ ಒಂದು ಒಳ್ಳೆಯ ಅವಕಾಶ ನಿಮಗೆ ಇವತ್ತು ಸಿಕ್ಕಿದೆ. ಈ ಕ್ರೀಡಾಕೂಟದಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ಸೋಲು ಗೆಲುವಿನ ಬಗ್ಗೆ ಚಿಂತೆ ವಹಿಸದೆ ಬದುಕಿನ ಪಾಠವನ್ನು ಈ ಆಟದಿಂದ ಕಲಿಯಿರಿ ಅಂತ ಹೇಳಿ ನಿಮಗೆ ನಾನು ಕರೆ ನೀಡುತ್ತೇನೆ. ಮತ್ತು ಚೆನ್ನಾಗಿ ಆಟ ಆಡಿ ಗೆದ್ದು ನಮ್ಮ ಜಿಲ್ಲೆಗೆ, ನಮ್ಮ ಝೋನಿಗೆ ಕೀರ್ತಿ ತನ್ನಿ ಅಂತ ಹೇಳಿ ನಾನು ಮನದ ಅಂತರಾಳದಿಂದ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.
ನಮ್ಮ ಕ್ರೀಡಾಪಟುಗಳಿಂದ ವಂದನೆಯನ್ನ ಗೌರವವನ್ನ ಸ್ವೀಕಾರ ಮಾಡಲಿಕ್ಕೆ ಇರತಕ್ಕಂಥ ಗೌರವಾನ್ವಿತ ನಮ್ಮ ಜಿಲ್ಲೆಯ ನೂತನ ಪೊಲೀಸ್ ಅಧೀಕ್ಷಕರಾಗಿರತಕ್ಕಂಥ ಲಕ್ಷ್ಮೀ ಪ್ರಸಾದ್ ಸರ್ IPS ಬಂದು ವಂದನೆಯನ್ನ ಇದೀಗ ಸ್ವೀಕಾರ ಮಾಡಲಿಕ್ಕೊಳ್ಳಿಕ್ಕಿದ್ದಾರೆ. ನಮ್ಮ ಇಂದಿನ ಈ ಒಂದು ಪಥ ಸಂಚಾಲನದ ಪೆರೇಡ್ ಕಮಾಂಡರ್ ಆಗಿ ಶ್ರೀ ವಸಂತ್ ಕುಮಾರ್ ಇವರ ಮುಂದಾಳತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ಲೇಟೂನ್ ಕಮಾಂಡರ್ ಆಗಿ ರಮೇಶ್ ಭಂಡಾರಿ ಇವರು, ಅದೇ ರೀತಿ ಚಿಕ್ಕಮಗಳೂರು ತಂಡದ ಪ್ಲೇಟೂನ್ ಕಮಾಂಡರ್ ಆಗಿ ವಿರೂಪಾಕ್ಷ ಇವರು, ಉಡುಪಿ ತಂಡದ ಪ್ಲೇಟೂನ್ ಕಮಾಂಡರ್ ಆಗಿ ಪ್ರಭಾಕರ್ ಸುವರ್ಣ, ಉತ್ತರ ಕನ್ನಡ ಜಿಲ್ಲಾ ಪ್ಲೇಟೂನ್ ಕಮಾಂಡರ್ ಆಗಿ ಅನಂತ್ ಮಡಿವಾಳ ಇವರ ನೇತೃತ್ವದಲ್ಲಿ ಇದೀಗ ವಂದನೆಯನ್ನ ಸಲ್ಲಿಸಲಿಕ್ಕೆ ಮುಂದೆ ಸಾಗ್ತಾ ಇದೆ. ಬಂಧುಗಳೇ, ನಮ್ಮ ಗೌರವಾನ್ವಿತ ವೃತ್ತಿಪರ ವಂದನೆಯನ್ನ ಗೌರವಾನ್ವಿತ ಲಕ್ಷ್ಮೀ ಪ್ರಸಾದ್ IPS ಪೊಲೀಸ್ ಅಧೀಕ್ಷಕರು ಇದೀಗ ವಂದನೆಯನ್ನ ಸ್ವೀಕಾರ ಮಾಡಿ ಡೆಪ್ಯೂಟಿ ಕಮಾಂಡೆಂಟ್ ಆದಂತ ರಮೇಶ್ ಸರ್ ಇವರಿಂದ ಇದೀಗ ಸ್ವಾಗತ. 4 ಜಿಲ್ಲೆಗಳ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ 4-1 6ರವರೆಗೆ ನಾವು ತೆಗೆದುಕೊಂಡಾಗ ಅವರು ನಾನು ಸಮರವನ್ನು ಆದಿವಾಸಿ ಇವತ್ತು ನಮಗೆ ಸಂತೋಷದ ವಿಷಯವಾಗಿದ್ದು ಇವತ್ತು ಗೌರವಧನವನ್ನು ಸ್ವೀಕರಿಸಿ ನಮ್ಮ ನೂತನ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿರುವಂಥ ಶ್ರೀ BM ಲಕ್ಷ್ಮೀ ಪ್ರಸಾದ್ IPS ಇವರು ಇವತ್ತು ಮುಖ್ಯ ಅತಿಥಿ ಸ್ಥಾನವನ್ನು ಮತ್ತು ಗೌರವವನ್ನು ಸ್ವೀಕರಿಸಿದ್ದಾರೆ.
ಅವರಿಗೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಇಲಾಖೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ಜಿಲ್ಲಾ ಕಮಾಂಡರ್ ಅವರಿಗೆ ಹೋಗೋಕೆ ನೀಡಿ ಗೌರವಿಸಬೇಕು ಕೋರುತ್ತೇನೆ. ನಮ್ಮ ಸಮಾರಂಭದಲ್ಲಿ ಗೌರವ ಉಪಸ್ಥಿತರಿರುವಂಥ ಉಡುಪಿ ಜಿಲ್ಲೆಯ ಕಮಾಂಡರ್ ಆಗಿರುವಂಥ ಡಾಕ್ಟರ್ ಕೆ ಪ್ರಸಾದ್ ಶೆಟ್ಟಿ MS ಅವರನ್ನು ಕೂಡ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅವರಿಗೆ ಗೌರವಿಸಬೇಕು ಚಿಕ್ಕಮಗಳೂರು ಜಿಲ್ಲಾ ಕಮಾಂಡರ್ ಆಗಿರುವಂಥ ಸಿ ಅನಿಲ್ ಕುಮಾರ್ LLB ಅವರನ್ನು ಕೂಡ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತೇನೆ. ಜಿಲ್ಲಾ ಕಮಾಂಡರ್ ಅವರು ಗೌರವಿಸಬೇಕು. ಹಾಗೆ ಸಮಾರಂಭದ ಅಧ್ಯಕ್ಷರ ಸ್ಥಾನವನ್ನು ವಹಿಸಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಕಮಾಂಡರ್ ಅಂತ ಡಾಕ್ಟರ್ ಮೂಲೆಮಂಚು ಅಂತ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅವರಿಗೆ ಸೆಕೆಂಡ್ ಕಮಾಂಡ್ ಇಸ್ಮೇಲ್ ಅವರು ಹೋಗೋಕೆ ಗೌರವಿಸಬೇಕು. ಹಾಗೆ ನಮ್ಮ ಈ ಸಮಾರಂಭ ಉಪಸ್ಥಿತಿರುವಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸೆಕೆಂಡ್ ಕಮಾಂಡೆಂಟ್ ಮೊಹಮ್ಮದ್ ಇಸ್ಮೇಲ್ ಕೂಡ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಜಿಲ್ಲಾ ಕಮಾಂಡರ್ ಅವರು ಹೋಗೋಕೆ ಗೌರವಿಸಬೇಕು. ನಮ್ಮ ಜಿಲ್ಲೆಯ ಒಬ್ಬ ದಕ್ಷ ಪ್ರಾಮಾಣಿಕ IPS ಅಧಿಕಾರಿಗಳಾಗಿರತಕ್ಕಂಥ ಗೌರವಾನ್ವಿತ ಮಧುಕರ್ ಶೆಟ್ಟಿಯವರು ಅನಾರೋಗ್ಯದಿಂದ ನಿರ್ವಾಹಕರಾಗಿರುತ್ತಾರೆ. ಜೊತೆ ನಮ್ಮ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೊಹಮ್ಮದ್ ಕುಂಟೂರ್, ಅದೇ ರೀತಿ ಚಿಕ್ಕಮಗಳೂರು ಕಮಾಂಡೆಂಟ್ ಸಾಹೇಬರು, ಉಡುಪಿ ಜಿಲ್ಲೆಯ ಕಮಾಂಡೆಂಟ್ ಸಾಹೇಬರು, ಎಲ್ಲ ಎರಡು ಜಿಲ್ಲೆಯ ಕ್ರೀಡಾಪಟುಗಳಿಗೆ ಶುಭಾಶಯನ್ನ ಕೋರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನೇರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ನಡುವೆ ಅಗ್ಗಜಗ್ಗಾದ 65 ಬಂಧುಗಳೇ, ನಮ್ಮ ಜೋಡಣೆಯ ಚಪ್ಪಾಳೆ, ಮಹತ್ತರವಾದ ಚಪ್ಪಾಳೆ. ಹರಿಯಾಗಿ ಕೊನೆಯ ಹಂತದಲ್ಲಿ ಉತ್ತರ ಕನ್ನಡ ಇಂಟರ್ಮೀಡಿಯೇಟ್ ಪುರುಷರಿಗೆ ರಾಜೇಶ್ ಅಂಬೇಗ ಉತ್ತರ ಕನ್ನಡ. ಎಸ್ ದ್ವಿತೀಯ ಅಜಯ್ ಉಡುಪಿ. ಟರ್ನ್ ಹಲೋ ಪೂಜೆ ಕೆ ಚಿಕ್ಕಮಗಳೂರು. ಎಸ್ ಸರ್. ಲಾಂಗ್ ಜಂಪ್ ಉದಯ ಮೋಹನ ಸಂದೀಪ್ ಚಿಕ್ಕಮಗಳೂರು. ಎಸ್ ಲಿಖೆ. ಎಸ್ ದ್ವಿತೀಯ ರಾಜೇಶ್ ಅಂಬೇಗ ಉತ್ತರ ಕನ್ನಡ. ದೀಕ್ಷಿತ್ ದಕ್ಷಿಣ ಕನ್ನಡ. ಸೆಕೆಂಡ್ ಸಂದೀಪ್ ಚಿಕ್ಕಮಗಳೂರು. 2 ಸಂದೀಪ್ ಚಿಕ್ಕಮಗಳೂರು.
ಶಾರ್ಟ್ ಪುಟ್ ಗುಂಡೆ ಲಕ್ಷ್ಮಣ ದುರ್ಗಪ್ಪ ಗೌಡ ಉತ್ತರ ಕನ್ನಡ ಪ್ರಥಮ. ಮೊಬೈಲ್ ಐತೆ ಮೊನ್ನೆ ಬುದ್ಧಿಮುಖ ದ್ವಿತೀಯ ಅಲ್ಲ ಸಂದೀಪ್ ಸಂಭ್ರಮಣ. ಸರ್ ಲುಕೆ ಎಸ್ ರಿಲೇ ಪುರುಷರು ಪ್ರಥಮ ಬಹುಮಾನ ಉತ್ತರ ಕನ್ನಡ ಹರೀಶ್ ಮೇಸ್ತಾ, ರಾಜೇಶ್ ಮಹಾದೇವ, ಉಮೇಶ್ ದಟ್ಟಿಗಾರ್, ಗಣಪತಿ ಕಾಮತ್. 4 ಜನ ಬನ್ನಿ ಬೇಗ. ರಿಲೇ ಫಾರ್ ಮೆನ್. ಎಲ್ಲ ಆಚೆ ಬದಿಯಲ್ಲಿ ಒಂದೇ ಸೈಡ್ನಲ್ಲಿ ಒಂದು ಸೈಡಲ್ಲಿ ಸ್ವಲ್ಪ ಬ್ಯಾಕ್ ಹೋಗಿ ಎಸ್. ಎರಡನೇ ಬಹುಮಾನ ಚಿಕ್ಕಮಗಳೂರು. ಚಿಕ್ಕಮಗಳೂರು ಪೂಜಾ, ಸರ್ ಸಂಗೀತ, ಕನ್ನಿಕಾ, ರಾಜಶ್ರೀ. ಎಸ್ ಇಲ್ಲಿ ನೋಡಿ ಉತ್ತರ ಕನ್ನಡ ಶ್ಯಾಮಲ ಗೌಡ, ಶ್ಯಾಮಲ ಅಂಬಿಗ, ನಾಗರತ್ನ, ಮೇಡಮ್, ಆಚೆ ಬನ್ನಿ. ಗಣಪತಿ ನಾಯ್ಕ್, ಲಕ್ಷಿತ ಗಣಪತಿ ನಾಯ್ಕ್. ಎಸ್ ಸರ್ ರಮೇಶ್ ಸರ್ ಸ್ವಲ್ಪ ಮುಂದೆ ಬನ್ನಿ. ಎಸ್ ಸ್ವಲ್ಪ ಇದ್ರ ಬನ್ನಿ ಚಿಂತಾರ ಸರ್. ವಾಲಿಬಾಲ್ ಪ್ರಥಮ ಬಹುಮಾನ ಉತ್ತರ ಕನ್ನಡ ಜಿಲ್ಲೆ. ವಾಲಿಬಾಲ್ ಉತ್ತರ ಕನ್ನಡ ಜಿಲ್ಲೆ. ಎಸ್ ದ್ವಿತೀಯ ಚಿಕ್ಕಮಗಳೂರು. ನೋಡಿ ಇಲ್ಲಿ ನೋಡಿ ಸರ್. ಎಸ್ ಸರ್ ಕಬಡ್ಡಿ ಫಸ್ಟ್ ಪ್ಲೇಸ್ ಚಿಕ್ಕಮಗಳೂರು. ಎಸ್ ಸರ್ ಇಲ್ಲಿ ನೋಡಿ ಸರ್. ಎಸ್ ಸಿ ಸರ್ ವೃತ್ತಿಪರ ಪ್ರೊಫೆಷನಲ್ ಐಟಮ್ ಅಲ್ಲಿ ಸ್ಕ್ವಾಡ್ರನ್. ಸ್ವಲ್ಪ ಬ್ಯಾಕ್ ಹೋಗಿ. ಅಲ್ಲ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ. ಎಸ್ ಸ್ಕ್ವಾಡ್ರನ್ ದ್ವಿತೀಯ ಬಹುಮಾನ ದಕ್ಷಿಣ ಕನ್ನಡ. ಸ್ವಲ್ಪ ಬ್ಯಾಕ್. ಓಕೆ ಸರ್ 1 ಮಿನಿಟ್ ಸರ್. ಸರ್ ಓಕೆ ಪ್ಲೀಸ್. ಎಸ್ ರೆಸ್ಕ್ಯೂ ಕಾಂಪಿಟೇಷನ್ ಅಗ್ನಿ ಲಘು ರಕ್ಷಣೆ ಪ್ರಥಮ ಬಹುಮಾನ ದಕ್ಷಿಣ ಕನ್ನಡ. ರೆಸ್ಕ್ಯೂ ಕಾಂಪಿಟೇಷನ್. ಕೂತ್ಕೊಳ್ಳಿ ಕೆಳಗೆ ನೋಡ ಕೂತ್ಕೊಳ್ಳಿ. ಎಸ್ ಸರ್ ಇಲ್ಲಿ ನೋಡಿ ಪ್ಲೀಸ್. ಎಸ್ ಎಸ್ ಫೈರ್ ಫೈಟಿಂಗ್ ಪ್ರಥಮ ಬಹುಮಾನ ಉತ್ತರ ಕನ್ನಡ. ಬೇಗಂಡಿ. ಎಸ್ ಸರ್ ಫಸ್ಟ್ ಏಡ್ ಕಾನ್ಫಿಡೆನ್ಸ್ ಉಡುಪಿ ಜಿಲ್ಲೆ ಪ್ರಥಮ ಚಿಕಿತ್ಸೆ. ಹಾಂ ತೊಂದರೆ ಇಲ್ಲ. ಎಸ್ ಚಾಂಪಿಯನ್ ಪಟ್ಟಣ ಇಲ್ಲ. ಹಗ್ಗ ಜಗ್ಗಾಟ ಪ್ರಥಮ ಬಹುಮಾನ ದಕ್ಷಿಣ ಸ್ವಲ್ಪ ಕನ್ನಡ ಬ್ಯಾಕ್. ಜಿಲ್ಲೆ. ಈ ತಂಡಕ್ಕೆ ಎಸ್ ಎಸ್ ಹಗ್ಗ ಜಗ್ಗಾಟ ದ್ವಿತೀಯ ಚಿಕ್ಕಮಗಳೂರು. ಅಣ್ಣ ಸ್ವಲ್ಪ ಹಿಂದೆ ಹೋಗಿ ನಾವು ಸ್ವಲ್ಪ ಹಿಂದೆ ಆರಾಮದಲ್ಲಿ ಆಗುತ್ತೆ. ಆಯ್ತು ಸರ್ ಇಲ್ಲಿ ನೋಡಿ ಪ್ಲೀಸ್. ಹಲೋ ಎಸ್ ಪುರುಷರ ವೈದ್ಯಕೀಯ ಚಾಂಪಿಯನ್ ಸ್ವಲ್ಪ ಎಸ್ ತಗೊಳ್ಳಿ. ಎಸ್ ಸರ್ ಸಮಗ್ರ ಟೀಮ್ ಚಾಂಪಿಯನ್ ಓವರಾಲ್ ಚಾಂಪಿಯನ್ ಚಿಕ್ಕಮಗಳೂರು. ಮೊನ್ನೆ ನಮ್ಮ ಪಶ್ಚಿಮ ವಲಯದ ಸರ್ 1 ನಿಮಿಷ. ರಾಜ್ಯ ಮಟ್ಟದಲ್ಲಿ ನಡೆದಂತ ಸ್ಪರ್ಧೆಯಲ್ಲಿ ಪಶ್ಚಿಮ ವಲಯದ ವಸ್ತುಗಳನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇವತ್ತು ಸಾಯಂಕಾಲವೇ ಇಲ್ಲಿಂದ ನೇರವಾಗಿ ಕೇಂದ್ರ ಸ್ಥಾನಕ್ಕೆ ನಮ್ಮ ಬೆಂಗಳೂರಿಗೆ ತೆರಳುತ್ತಾ ಇದೆ ನಮ್ಮ ವಿಜೇತ ತಂಡಗಳು. ಅದಕ್ಕೆ ಮತ್ತೊಮ್ಮೆ ನಿಮಗೆ ನಮ್ಮೆಲ್ಲ ಪರವಾಗಿ ಆತ್ಮೀಯವಾದಂತ ಶುಭಾಶಯಗಳನ್ನು ಕೂಡ ಇದೆ. ಮೊದಲನೇದಾಗಿ ನಾನು ಎಲ್ಲ ಪ್ರೈಸ್ ವಿನ್ನರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆ ಫಸ್ಟ್ ಬಂದಿದೆ, ಸೊ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಬೇರೆ ಎಲ್ಲ ನಿಮ್ಮನ್ನ ಎನ್ಕರೇಜ್ ಮಾಡ್ಕೊಳ್ಳಿ, ಯಾರು ಕೂಡ ಡಿಸ್ಕರೇಜ್ ಆಗಬೇಡಿ. ನೆಕ್ಸ್ಟ್ ಟೈಮ್ ಸ್ಪೋರ್ಟ್ಸ್ ಇದೆ, ಅದಕ್ಕೆ ಈಗಿಂದ ಬೇಕಾದ್ರೆ ತಯಾರಿ ಮಾಡ್ಕೊಳ್ಳಿ. ಮತ್ತು ನಾನು ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಇದಕ್ಕೂ ಮುಂಚೆ ಬಾಗಲಕೋಟೆನಲ್ಲಿ ಕೆಲಸ ಮಾಡಿದ್ದೆ. ಅಲ್ಲಿ ನಾನು ಹೋಮ್ ಗಾರ್ಡ್ಸ್ ಕಮಾಂಡೆಂಟ್ ಆಗಿ ಒಂದು 8 ಮಂತ್ಸ್ ಇದ್ದೆ. ಸೊ ಅಲ್ಲಿ ಹೋಮ್ ಗಾರ್ಡ್ಸಿಗೆ ಇಲ್ಲಿ ಹೋಮ್ ಗಾರ್ಡ್ಸಿಗೆ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಹೋಮ್ ಗಾರ್ಡ್ಸ್ ಆಲ್ಮೋಸ್ಟ್ ನೀವು ಕಾನ್ಸ್ಟೇಬಲ್ಸ್ ಥರನೇ ಇದ್ದೀರ ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿ. ಹೋಮ್ ಗಾರ್ಡ್ಸ್ ಭಾಳ
ಫಿಟ್ ಇದ್ದೀರಾ ಎಲ್ಲ. ನಿಮ್ಮದು ಯೂನಿಫಾರ್ಮ್ ನೋಡಿದ್ರು ಕೂಡ, ನಿಮ್ಮದು ಮಾರ್ಚಿಂಗ್ ನೋಡಿದ್ರು ಕೂಡ ಆಲ್ಮೋಸ್ಟ್ ಕಾನ್ಸ್ಟೇಬಲ್ ಲೆವೆಲಲ್ಲೇ ಇರ್ತೀರ. ಬ್ಯಾಂಡ್ ಕೂಡ ಭಾಳ ಚೆನ್ನಾಗಿ ಭಾಳ ಹಿಂದೆ ನಿಂತ್ಕೊಂಡಿದ್ದಾರೆ ಸಣ್ಣಲ್ಲಿ. ಸೊ ಅವರು ಕೂಡ ಭಾಳ ಚೆನ್ನಾಗಿ ದುನಿಯನ್ನು ನಡೆಸಿ ಇನ್ನು ಮಾರ್ಚ್ ಪಾಸ್ಟ್ ಭಾಳ ಚೆನ್ನಾಗೇ ಆಗಿತ್ತು. ಸೊ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ. ನಾನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸ್ಪೋರ್ಟ್ಸ್ ನಮ್ಮದು ಏನು ಲೈಫ್ ಇದೆ ಅದರದ್ದೊಂದು ಭಾಗ ಇದೆ. ಸ್ಪೋರ್ಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಒಂದು ನಮಗೆ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು, ನಮ್ಮ ಫಿಟ್ ಇರುತ್ತೆ, ಅದು ಒಂದು. ಇನ್ನೂ ಒಂದು ಸ್ಪೋರ್ಟ್ಸ್ನಿಂದ ಎಲ್ಲರಿಗೂ ಕೂಡ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಬರುತ್ತೆ. ಏನು ಕಾಂಪಿಟೇಷನ್ ಇರಲಿ, ಅದು ಹೆಲ್ದಿ ಕಾಂಪಿಟೇಷನ್ ಅಂತ ಹೇಳ್ತೀವಿ, ಕಂಪೀಟ್ ಮಾಡ್ತಾನೆ ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಕಂಪೀಟ್ ಮಾಡೋದು, ಅದು ಬಹಳ ಇಂಪಾರ್ಟೆಂಟ್. ಸೊ ಆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ನ ಡೆವಲಪ್ ಮಾಡಲಿಕ್ಕೆ ನಮಗೆ ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಇರುತ್ತೆ. ಅದೇ ರೀತಿ ನಾನೇನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡಲ್ಲ, ನಾನು ಸಡನ್ನಾಗಿ ಬಂದಿದ್ದೀನಿ. ಸೊ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನ್ಯೂ ಇಯರ್ದು ವಿಶಸ್ ಹೇಳ್ತಾ ನಂದು 2 ಮಾತು. ನಮ್ಮ ಉಡುಪಿ ಜಿಲ್ಲೆಯವರೆಗೂ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಸೋತರು ಕೂಡ ಭಾಳ ಸಂತೋಷದಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಗೆಲುವು ಬಂದಾಗ ಎಲ್ಲರೂ ಕೂಡ ನಗ್ನಾಗ್ತಾ ಇರ್ತಾರೆ. ಹಾಗೆ ಸೋತರು ಕೂಡ ಅದೇ ರೀತಿ ಇರಬೇಕಂತೇಳಿ ನಮ್ಮ ಉಡುಪಿಯವರಿಂದ ಕಲಿಬೇಕು. ನೀವು ಮಾಡಿದಂತಹ ಪಥಸಂಚಲನ ಈಗ ಸಾಹೇಬ್ ಹೇಳಿದಾಗೆ ಅದು ಯಾವುದೇ ಪೊಲೀಸ್ ಇಲಾಖೆಯವರ ಪಥಸಂಚಲನದಿಂದ ಕಡಿಮೆ ಇಲ್ಲ ಅಂತೇಳಿ ನೀವು ತೋರಿಸಿಕೊಟ್ಟಿದ್ದೀರಿ. ಇದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನೀವು ಇಲ್ಲಿ ಗೆದ್ದವರು ನಮ್ಮ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿದ್ದೀರಿ. ನಿಮಗೆ ಅಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನು ತಾವು ತರುವಿರೆಂದು ಆಶಿಸುತ್ತೇನೆ. ಹಾಗೆ ನಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಶುಭಾಶಯ ಹಾಗೂ ಒಂದು ಒಳ್ಳೆಯ ರೀತಿಯಲ್ಲಿ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಕ್ರೀಡೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ತಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ನೀವು ಈ ಕ್ರೀಡೆಯನ್ನು ಕೇವಲ ಈಗ ಸರ್ಕಾರವು ಲಭಿಸಿಕೊಟ್ಟಂತಹ ನಿಮಗೆ ಈ 2 ದಿನಗಳ ಜಿಲ್ಲಾ ಮಟ್ಟ ಹಾಗೂ ವಲಯ ಮಟ್ಟ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ತಮಗೆ ಉತ್ತಮ ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ತಾವು ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಂಡಿದ್ದೀರಿ. ಯಾಕೆ ಅಂತ ಹೇಳಿದ್ರೆ, ಈ ಕ್ರೀಡೆಯು ಕೇವಲ 2 ದಿವಸಕ್ಕೆ ಮಾತ್ರ ಸೀಮಿತವಾಗದೆ ಇನ್ನು ಮುಂದಕ್ಕೆ ನೀವು ನಿಮ್ಮ ಜೀವನದಲ್ಲಿ ಕೂಡ ಈ ಕ್ರೀಡೆಯನ್ನು ತಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಪಾಠದ ಆ್ಯಕ್ಟಿವಿಟಿಯಾಗಿ ಅಳವಡಿಸಿಕೊಳ್ಬೇಕಾದ್ರೆ ತಮ್ಮೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಯಾಕೆಂತ ಹೇಳಿದ್ರೆ, ಈ ಕ್ರೀಡೆಯಲ್ಲಿ ಮೆಂಟಲ್ ಯಾವುದೇ ಇರಲಿ, ಸ್ಪೋರ್ಟ್ಸ್ಮನ್ಗಳಿರಲಿ, ಯಾವುದೇ ಇಲಾಖೆಯವರಿರಲಿ ಕೂಡ ಈ ಫಿಟ್ನೆಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕಂತ ಹೇಳಿದ್ರೆ, ಈ ಫಿಟ್ನೆಸ್ ಇದ್ದರೆ ಮಾತ್ರ ಕೂಡ ನಿಮಗೆ ಡ್ಯೂಟಿಯನ್ನು ರಾತ್ರಿ ಆಗಲು ಡ್ಯೂಟಿ ಮಾಡಲು ಬಹಳಷ್ಟು ಸಹಕಾರವಾಗ್ತದೆ. ಯಾಕಂದರೆ ಉದಾಹರಣೆ ಹೇಳಿದರೆ, ಮೊನ್ನೆಯಷ್ಟೇ ನೀವೆಲ್ಲರೂ ಕೂಡ ಈ ಮಧ್ಯಪ್ರದೇಶ ಇಲೆಕ್ಷನ್ಗೆ ಹೋಗಿ ಅಲ್ಲಿನ ವಾತಾವರಣ, ಅಲ್ಲಿಯ ವೆದರ್, ಈಗ ಬೇರೆ ಬೇರೆ ಥರ ಫೇಸ್ ಮಾಡುವಂಥಕ್ಕೆ ನಿಮ್ಮ ಫಿಟ್ನೆಸ್ ಬಹಳಷ್ಟು ಪ್ರಾಮುಖ್ಯ ಪಾತ್ರ ವಹಿಸ್ತದೆ. ಹಾಗಾಗಿ ತಾವು ಇದನ್ನು ಒಂದು ಡೈಲಿ ರೊಟೀನ್ ಆಕ್ಟಿವಿಟಿ ಆಗಿ ನಿಮ್ಮಲ್ಲಿ ಅಳವಡಿಸಬೇಕಾಗಿ ತಮ್ಮೆಲ್ಲರನ್ನು ಕೇಳಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆತ್ಮೀಯ ಮಿತ್ರರಾದ ಡಾಕ್ಟರ್ ಮುರಳಿ ಮೋಹನ್ ಚುಂತಲ್ ಅವರು ಬಹಳ ಅಚ್ಚುಕಟ್ಟವಾಗಿ ಹಾಗೆ ಬಹಳ ಸುಂದರವಾಗಿ ಇದನ್ನು ಏರ್ಪಡಿಸಿದ್ದಾರೆ. ಅವರ ಬಳಗಕ್ಕೆ ಮತ್ತು ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಲು ಇಚ್ಛೆಪಡಿಸ್ತೇನೆ. ಹಾಗೆ ನನಗೆ ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಅವಕಾಶ ಕೊಟ್ಟದಕ್ಕಾಗಿ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಲಕ್ಷ್ಮೀ ಪ್ರಸಾದ್ ಸಾಹೇಬ್ ಹಾಗೂ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂತಹ ಮುರಳಿ ಮನೋಹರ್ ಚುಂತೂರ್ ಅವರೇ ಹಾಗೂ ಉಡುಪಿ ಕಮಾಂಡೆಂಟ್ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರೇ ಹಾಗೂ ಉಡುಪಿ ಕಮಾಂಡೆಂಟ್ ರಮೇಶ್ ಅವರೇ ಹಾಗೂ ವೇದಿಕೆ ಮೇಲೆ ಇರುವಂತಹ ಗಣ್ಯರೇ ಹಾಗೂ ನನ್ನ ಮೆಚ್ಚಿನ ಗೃಹ ರಕ್ಷಕ ಮತ್ತು ಗೃಹ ರಕ್ಷಕರೇ, ಹಾಗೆ ಮತ್ತೊಮ್ಮೆ ನನ್ನ ಚಿಕ್ಕಮಗಳೂರು ಗೃಹ ರಕ್ಷಕರಿಗೆ ತುಂಬ ಹೃದಯದ ಅಭಿನಂದನೆ ಹೇಳ್ತಾ, ಎಲ್ಲ ನಡೆದಿರುವಂಥ ಎಲ್ಲ ಗೃಹ ರಕ್ಷಕರು ಕೂಡ ಒಂದು ಉತ್ತಮವಾದ ಒಂದು ಕ್ರೀಡೆನ ಆಗಿದೆ. ಆ ಕ್ರೀಡೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಮನುಷ್ಯನಿಗೆ 3 ಅಂಗ ಇರುತ್ತೆ. ಒಂದು ಬಾಲ್ಯದಲ್ಲಿ ಜ್ಞಾನಾರ್ಜನೆ ಆಗಬೇಕು. ಯಾವ ಥರ ಜ್ಞಾನಾರ್ಜನೆ ಅಂದರೆ, ವಿದ್ಯೆ ಅನ್ನೋದು ಅತ್ಯುತ್ತಮವಾಗಿರಬೇಕು. ಅವನ ವಿದ್ಯೆ ಚೆನ್ನಾಗಿ ಕಲ್ತಿದ್ದ ಅಂದರೆ ಪ್ರತಿಯೊಂದು ಬದುಕನ್ನು ರೂಪಿಸ್ಕೊಳ್ತಾನೆ. ಅದೇ ರೀತಿ 2ನೇದು ಅವನ ದೇಹ. ಕ್ರೀಡೆಯಲ್ಲಿದ್ದರೆ ಅವನು ಎನರ್ಜಿ ಆಗಿರ್ತಾನೆ ಮತ್ತು ದೇಹನೂ ಕೂಡ ಚೆನ್ನಾಗಿರುತ್ತೆ, ಎಲ್ಲ ಕಡೆ ಸ್ಪೋರ್ಟಿವ್ ಇರುತ್ತೆ, ಥಿಂಕಿಂಗ್ ಚೆನ್ನಾಗಿರುತ್ತೆ. 3ನೇದು ಅಂದರೆ ಬದುಕು, ಈ ದೇಶದ ಕಾನೂನು ಮತ್ತು ಸಂವಿಧಾನ. ಈ 3 ಭಾಗನ ಮನುಷ್ಯ ಯಾರು ಅಳವಡಿಸ್ಕೊಡ್ತಾನೆ ಅವನು
ಪರಿಪೂರ್ಣ ವ್ಯಕ್ತಿಯಾಗಿ ಸಾಧ್ಯ ಅಂತ ಹೇಳ್ತೀನಿ. ನಮ್ಮಲ್ಲಿ ನಾವೇನು ಸೇವಾ ಮನೋಭಾವದಿಂದ ಸೇವೆ ಸಲ್ಲಿಸ್ತಿದ್ದೀವಿ, ಅದ್ರ ಜೊತೆಗೆ ಕ್ರೀಡೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಕಾನೂನನ್ನು ತಿಳ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ. ಅದೇ ರೀತಿ ಮಹಾನ್ ಚಿಂತಕರು ನಮ್ಮ ಪ್ರತಿಯೊಂದು ನನ್ನ ಪೇಪರ್ನಲ್ಲಿ ನೋಡ್ತಾ ಇರ್ತೀನಿ, ನಾನು ವಾಟ್ಸಪ್ ಗ್ರೂಪಲ್ಲಿ ನೋಡ್ತಾ ಇರ್ತೀನಿ, ಅವೇರ್ನೆಸ್ ಕಾರ್ಯಕ್ರಮ ಸದಾ ನಡೆಸ್ತಾ ಇರ್ತಾರೆ. ಹಾಗಾಗಿ ಇನ್ನೊಂದು ಮನವಿ ಮಾಡೋದಂದರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾದ್ರೆ ಸಂವಿಧಾನ ಕೂಡ ಉಳಿಸ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಹಾಗಾಗಿ ಇನ್ನು ಮುಂದೆ ಕಾರ್ಯಕ್ರಮಗಳಲ್ಲಿ ಕೂಡ ಸಂವಿಧಾನದ ವಿಚಾರವಾಗಿ, ಯಾಕಂದರೆ ಕಾನೂನು ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ ಅಂದರೆ ಅವ್ರಿಗೆ ಬದುಕಲಿಕ್ಕೆ ಗೊತ್ತಿಲ್ಲ. ಪ್ರತಿಯೊಂದು ಹಕ್ಕುಗಳು ಕೂಡ ಇವತ್ತು ಕ್ರೀಡೆಯಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಒಂದು ಸ್ಥಾನದಲ್ಲಿ ನಿಂತು ಸೋಲು ಗೆಲುವನ್ನು ಸ್ವೀಕರಿಸ್ತೀವಿ ಅಂದರೆ ಅದು ಕೂಡ ಹೇಳಿರೋ ಸಂವಿಧಾನನೇ. ಹಾಗಾಗಿ ನಾವೆಲ್ಲ ಸಂವಿಧಾನ ಅಡಿಯಲ್ಲಿ ಬಾಳೋಣ, ಸಂವಿಧಾನನ ಒಂದು ನಮ್ಮ ಭಾಗವಾಗಿ ತಗೊಂಡು ಎಲ್ಲರೂ ಕೂಡ ಅವೇರ್ನೆಸ್ ಕಾರ್ಯಕ್ರಮ ಇರ್ಬೋದು, ಎಲ್ಲೇ ಇರ್ಬೋದು, ಈ ದೇಶದ ಕಾನೂನು ಮತ್ತು ಈ ದೇಶದ ಸಂವಿಧಾನದ ಬಗ್ಗೆ ಪ್ರಶಂಸನೆ ಅಂತ ಹೇಳ್ತಾ ಈ ವೇದಿಕೆಗೆ ನಮ್ಮನ್ನು ಆಹ್ವಾನಿಸಿ ಎರಡು ಮಾತುಗಳನ್ನು ಅವಕಾಶ ಕೊಟ್ಟಂಥ ಮುರಳಿ ಅವರೇ ಮತ್ತು ಈ ಕ್ರೀಡಾ ಕೂಟಕ್ಕೆ ಎಲ್ಲರೂ ಆಗಮಿಸಿ ಸೋಲು ಗೆಲುವು ಎರಡನ್ನೂ ಕೂಡ ಸಮನಾಗಿ ಸ್ವೀಕರಿಸಿದಂಥ ನನ್ನೆಲ್ಲ ಗೃಹರಕ್ಷಕ ಮತ್ತು ಗೃಹರಕ್ಷಕರಿಗೂ ವಂದಿಸ್ತಾ ಜೈ ಭೀಮ್, ಜೈ ಭಾರತ್. ಹೆಚ್ಚಿನ ಹೋಮ್ ಗಾರ್ಡ್ಸು ಪೊಲೀಸರ ಜೊತೆ ಹೆಗಲು ಕೊಟ್ಟು ಕೆಲಸ ಮಾಡ್ತೀವಿ. ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಿ ಅವ್ರು ನಮಗೆ ತೋರಿಸಿಕೊಟ್ರು. ಬಹುಶಃ ಇಂತಹ SP ನಮಗೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ನಮ್ಮ ಉಡುಪಿ ಕಮಾಂಡೆಂಟ್ ಹೇಳಿದಾಗೆ ಸೋತವರು ನಗಬೇಕು, ಗೆದ್ದವರು ನಗಬೇಕು. ಇದು ಕ್ರೀಡಾ ಸ್ಫೂರ್ತಿಯ ಒಂದು ಅತ್ಯಂತ ಉತ್ತಮವಾದಂತಹ ಬೆಳವಣಿಗೆ. ಇವತ್ತು ಗೆದ್ದಂತಹ ಚಿಕ್ಕಮಗಳೂರು ಜಿಲ್ಲೆಗೆ ಅಭಿನಂದನೆ ಸಲ್ಲಿಸುತ್ತಾ ಭಾಗವಹಿಸಿದ ಎಲ್ಲ ಗೃಹರಕ್ಷಕರಿಗೂ ನಾನು ಮಗದೊಮ್ಮೆ ವಂದಿಸುತ್ತಾ, ಕ್ರೀಡೆಯಲ್ಲಿ ಕ್ರೀಡಾ ಸ್ಫೂರ್ತಿಯನ್ನ ಮೆರಿಬೇಕು. ಆಟದಲ್ಲಿ ಸೋಲು ಗೆಲುವು ಇರುವಂಥದ್ದೇ, ಕೊನೆಯದಾಗಿ ಗೆಲ್ಲುವುದು ಆಟ ಗೆಲ್ಲಬೇಕೇ ಹೊರತು ವ್ಯಕ್ತಿ ಗೆಲ್ಲಬಾರದು ಅಂತ ಒಂದು ಸಂದೇಶವನ್ನು ನಾವು ಸಮಾಜಕ್ಕೆ ನೀಡಬೇಕು. ನಾವು ನಿಷ್ಕಾಮ ಸೇವೆ ಸಲ್ಲಿಸುವ ಗೃಹರಕ್ಷಕರು ಬಹಳ ನಿಷ್ಠೆಯಿಂದ ನಿಷ್ಕಾಮ ಸೇವೆ ಸಲ್ಲಿಸುವುದರ ಜೊತೆಗೆ ಕ್ರೀಡೆಯಲ್ಲಿ ಸಹ ಕ್ರೀಡೆಯನ್ನು ಗೆಲ್ಲಿಸುವ ಕೆಲಸವನ್ನು ನಾವು ಮಾಡಬೇಕು. ಮುಂದೆ ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಈ ಕ್ರೀಡಾಕೂಟದಲ್ಲಿ ನೀವು ಭಾಗವಹಿಸಿ ನಮ್ಮ ಪಶ್ಚಿಮ ವಲಯದ ಕೀರ್ತಿ ಪತಾಕೆಯನ್ನ ಹಾರಿಸಿ ಬನ್ನಿ, ಜಯಶಾಲಿಯಾಗಿ ಬನ್ನಿ ಅಂತ ಹಾರೈಸುತ್ತಾ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕ್ರೀಡಾ ಧ್ವಜದ ಹಸ್ತಾಂತರ. ಕ್ರೀಡಾ ಧ್ವಜದ ಹಸ್ತಾಂತರ. ಗೌರವಾನ್ವಿತ ಅತಿಥಿಗಳು ಕಮಾಂಡೆಂಟ್ ಸಾಹೇಬ್ರವರಿಗೆ ಕ್ರೀಡಾ ಧ್ವಜದ, ಅದೇ ರೀತಿ ಉಡುಪಿ ಜಿಲ್ಲೆಯ ಕಮಾಂಡೆಂಟ್ ಸಾಹೇಬ್ರವರಿಗೆ, ಚಿಕ್ಕಮಗಳೂರು ಜಿಲ್ಲೆಯ ಕಮಾಂಡೆಂಟ್ ಸಾಹೇಬ್ರವರಿಗೆ, ಅದೇ ರೀತಿ ಸೆಕೆಂಡ್ ಇನ್ ಕಮಾಂಡ್ ಅವರಿಗೆ ಇಸ್ಮಾಯಿಲ್ ಸರ್ ಅವರಿಗೆ,
ಡೆಪ್ಟಿ ಕಮಾಂಡೆಂಟ್ ಸಾಹೇಬ್ರವರಿಗೆ ರಮೇಶ್ ಸರ್ ಅವರಿಗೆ, ನಂತರ ಅದೇ ರೀತಿ ಕಚೇರಿಯ ಅಧೀಕ್ಷಕರಾಗಿರತಕ್ಕಂಥ ರತ್ನಾಕರ್ ಸರ್ ಅವರು ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಸರ್. ಪ್ರಥಮ ದರ್ಜೆ ಸಹಾಯಕರಾಗಿರತಕ್ಕಂಥ ಶ್ರೀಮತಿ ಅನಿತಾ ಮೇಡಮ್ ಅವರು ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಮುಂದಕ್ಕೆ ಜಯಾನಂದ್ ಅವರಿಗೆ ಕಾರ್ಯಕ್ರಮ ನಿರೂಪಣೆ ಮಾಡಿದ ಜಯಾನಂದ್ ಅವರಿಗೆ